ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಭಾನುವಾರ. ನಾನು ಭಾಗ್ಯ ನಂಜುಂಡಸ್ವಾಮಿ. ನರಸಿಂಹರಾಜಪುರದಲ್ಲಿ ಪ್ರತಿ ಶನಿವಾರ ಮುಖ್ಯ ರಸ್ತೆಯಲ್ಲಿರುವ ಸಂತೆ ಮಾರುಕಟ್ಟೆಯಲ್ಲಿ ವಾರದ ಸಂತೆ ನಡೆಯುತ್ತಿದೆ. ಆದರೆ ಅಪರೂಪ ಎಂಬಂತೆ ಈ ಶನಿವಾರ 2 ಸಂತೆಗಳು ನಡೆದು ಜನರ ಗಮನ ಸೆಳೆಯಿತು. ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘವು ಶನಿವಾರ ಗುರುಭವನದಲ್ಲಿ ಮತ್ತೊಂದು ಮಲೆನಾಡ ಸಂತೆ ಏರ್ಪಡಿಸಿದ್ದು, ಸಂತೆಗೆ ಬಂದ ಜನರು 2 ಸಂತೆಗಳಿಗೆ ಭೇಟಿ ನೀಡಿ ತಮಗೆ ಇಷ್ಟ ಬಂದ ವಸ್ತುಗಳನ್ನು ಖರೀದಿಸಿದರು. ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಸದಸ್ಯರು ತಾವು ಸ್ವಂತ ತಯಾರಿಸಿದ ವಸ್ತುಗಳನ್ನು ಸ್ಟಾಲ್ಗಳಲ್ಲಿ ಮಾರಾಟ ಮಾಡಿದರು. ಮಲೆನಾಡಿನ ವಿಶೇಷ ಆಹಾರ ಖಾದ್ಯಗಳು, ಜೋಳದ ರೊಟ್ಟಿ, ವೆಜಿಟೇರಿಯನ್ ಹಾಗೂ ನಾನ್ ವೆಜ್ ಆಹಾರ ಸಹ ಸ್ಟಾಲ್ಗಳಲ್ಲಿ ಸಿಗುವಂತೆ ವ್ಯವಸ್ಥೆ ಮಾಡಿದ್ದರು. ಅಲ್ಲದೆ ಬೇರೆ ಊರುಗಳಿಂದಲೂ ಬಂದ ವ್ಯಾಪಾರಿಗಳು ಸಹ ಸ್ಟಾಲ್ ಹಾಕಿದ್ದರು. ಜೊತೆಗೆ ಕಂಚಿ ಸೀರೆಗಳು, ವಿವಿಧ ಜಾತಿಯ ಗಿಡ, ಬೆಳ್ಳಿಯ ಆಭರಣಗಳು, ವಿಶೇಷವಾದ ಹೆಂಚುಗಳು, ಬೆಡ್ಶೀಟ್, ಗೃಹೋಪಯೋಗಿ ವಸ್ತುಗಳು ಸಹ ಸ್ಟಾಲ್ಗಳಲ್ಲಿ ಸಿಗುತ್ತಿತ್ತು. ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಸದಸ್ಯರುಗಳಿಗೆ ಸ್ವಂತ ಉದ್ಯಮ ನಡೆಸಲು ಇಂತಹ ಸಂತೆಗಳಿಂದ ಹೆಚ್ಚು ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಮುಂದೆ ಪ್ರತಿ ವರ್ಷ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದಿಂದ ಮಲೆನಾಡ ಸಂತೆ ನಡೆಸುತ್ತೇವೆ ಎನ್ನುತ್ತಾರೆ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಚೈತ್ರಾ ರಮೇಶ್. ಬೆಳಗ್ಗೆ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಸ್ಥಾಪಕ ಅಧ್ಯಕ್ಷೆ ಶ್ಯಾಮಲಾ ಸತೀಶ್ ಮಾತನಾಡಿ, ನಮ್ಮ ಸಂಘವು ಪ್ರಾರಂಭವಾಗಿ 25 ವರ್ಷಗಳು ಕಳೆದಿವೆ. ಮುಂದಿನ ವರ್ಷ 3 ದಿನಗಳ ಕಾಲ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಮಲೆನಾಡು ಸಂತೆ ನಡೆಸುತ್ತೇವೆ ಎಂದರು. ಸಮಾರಂಭದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷೆ ಚೈತ್ರಾ ರಮೇಶ್ ವಹಿಸಿದ್ದರು. ಪೊಲೀಸ್ ಠಾಣಾಧಿಕಾರಿ ದಿಲೀಪ್ ಕುಮಾರ್, ಆರಕ್ಷಕ ವೃತ್ತ ನಿರೀಕ್ಷಕ ವಸಂತಶಂಕರ್ ಭಾಗವತ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದಾ, ಸಂಘದ ಗೌರವ ಅಧ್ಯಕ್ಷೆ ವನಮಾಲಮ್ಮ, ಕಾರ್ಯದರ್ಶಿ ಭವ್ಯ ಸಂತೋಷ್, ಖಜಾಂಚಿ ರಜನಿ ರಮೇಶ್ ಇದ್ದರು. ಸ್ವಾವಲಂಬಿಯಾಗಿ ಬದುಕಬಹುದು ಅನ್ನೋದನ್ನ ತೋರಿಸ್ಕೊಡುವಂಥ ಈ ಒಂದು ಪ್ರಯತ್ನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಲೆನಾಡ ಸಂತೆಯಲ್ಲಿ ತುಂಬ ಎಲ್ಲ ಲೇಡೀಸ್ಗಳೇ ಆದಷ್ಟು ಭಾಗವಹಿಸಿ ಅವರ ಮನೆಯಲ್ಲಿ ಮಾಡಿರುವಂಥ ತಿಂಡಿ ತಿನಿಸುಗಳು, ಬಟ್ಟೆಗಳು, ಪ್ರತಿಯೊಂದು ಮನೆಯಲ್ಲಿ ಮಾಡಿರುವ ವಸ್ತುಗಳನ್ನೇ ಆದಷ್ಟು ಸೇರಿರುತ್ತೇವೆ. ಇದರಿಂದ ನಮಗೊಂದು ಕಾನ್ಫಿಡೆನ್ಸ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶುಭಾರಂಭಗೊಂಡಿದೆ ಎಸ್ಎಲ್ವಿ ಆಪ್ಟಿಕಲ್ಸ್, ಕಂಪ್ಯೂಟರೀಕೃತ ಕಣ್ಣು ಪರೀಕ್ಷಾ ಕೇಂದ್ರ ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ ಕ್ಲಿನಿಕ್, ಸ್ಟೇಟ್ ಬ್ಯಾಂಕ್ ಇಂಡಿಯಾ ಮುಂಭಾಗ, ಬಸ್ ಸ್ಟ್ಯಾಂಡ್ ಹತ್ತಿರ, ನರಸಿಂಹರಾಜಪುರ. ಶ್ರೀಮತಿ ಯಶಸ್ವಿನಿ ನೇತ್ರಾಧಿಕಾರಿಗಳು. ಸಮಯ ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ. ಕಣ್ಣಿನ ಪರೀಕ್ಷೆ ಉಚಿತ. ಒಮ್ಮೆ ಭೇಟಿ ಕೊಡಿ.